ಸೊಲ್ಮೆಲು ನಮ್ಮ ಕುಡ್ಲ ತೊಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತ ಇನ್ನಿತ್ತ ಮಲ್ಲ ಸುದ್ದಿಲು ಗ್ರಾಮ ಪಂಚಾಯತ್ ಬೊಕ್ಕ ನಗರ ಸ್ಥಳೀಯ ಸಂಸ್ಥೆಲಿನ ಸದಸ್ಯರಿಗೆ ಅಕ್ಟೋಬರ್ 4 ಬಂಟ್ವಾಳದ ಬಂಟೆರ್ನ ಭವನಡು ಇಲಾಖೆಲಿನ ಯೋಜನೆ ಬಗೆಟ್ಟು ಒಂದು ದಿನದ ಕಾರ್ಯಾಗಾರ ಕುಡ್ಲಡು ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿ. ಅಕ್ಟೋಬರ್ ಜನಪದ ಕಂಬಳ ಸುರುಮಲ್ಪರೆ ಅವಕಾಶಗಾದ ಜಿಲ್ಲಾ ಕಂಬಳ ಸಮಿತಿಯದು ಒತ್ತಾಯ ಜನಪ್ರತಿನಿಧಿಲಿನ ವಿಶೇಷ ಸಭೆ ನಡಪಾದ ಚರ್ಚೆ ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ. ಗಂಗೋಳಿ ಹಿಡಿದು ಕೈಕಂಜಲಿನ ಕಂಡುನ ಬೊಕ್ಕ ಕಿರ್ಪುನೆಕ್ ಭಾರಿ ವಿರೋಧ ಹಿಂದೂ ಜಾಗರಣ ವೇದಿಕೆ ಹಿಡಿದು ಪೇಂಟೆ ಬಂದ್ ಮಲ್ತದು ಮಲ್ಲಮಟ್ಟದ ಪ್ರತಿಭಟನೆ. ಕುಡ್ಲಡ್ ಪತಂಜಲಿ ಯೋಗ ಸಮಿತಿದ ನಿಲೆಟ್ಟು ಧರ್ಮದ 200ನೇ ಯೋಗ ಶಿಬಿರ ವಿಶ್ವವಿದ್ಯಾನಿಲಯ ಕಾಲೇಜು ಅಕ್ಷತಾ ರಾಜರ್ನ ಧರ್ಮಸ್ಥಳ ರತ್ನವರ್ಮ ಹೆಗ್ಗಡೆ ಪ್ರಶಸ್ತಿ ಗೆಂದಿನ ಬೇಲಿ ಬೊಕ್ಕ ಸಾಪೊದ ಕಣ್ಣು ನಾಟಕ ಬೂಕುಲೆನ ಲೋಕಾರ್ಪಣೆ. ವಾರ್ತೆದ ವಿವರ. ಗ್ರಾಮ ಪಂಚಾಯತ್ ಬೊಕ್ಕ ನಗರ ಸ್ಥಳೀಯ ಸಂಸ್ಥೆಲಿನ ಓಟುಡು ಗೆಂದು ದಿನ ಸದಸ್ಯರಿಗೆ ಕಲ್ಯಾಣ ಪಿರವರಿದಿ ವರ್ಕೊಲಿನ ಕಲ್ಯಾಣ ಬೊಕ್ಕ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ಯೋಜನೆಲಿನ ಬಗೆಟ್ಟು ಒಂದು ದಿನದ ಅಂತ್ಯೋದಯ ಮಾಹಿತಿ ಕಾರ್ಯಾಗಾರನು ಅಕ್ಟೋಬರ್ 4 ಬಂಟ್ವಾಳದ ಬಂಟೆರ್ನ ಭವನಡು ಅಟ್ಟಣೆ ಮಲ್ತದ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪಾಲ್ದೊಂದಿರುಂದು ಸಮಾಜ ಕಲ್ಯಾಣ ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿ ಪಂತೆರು 6 ಶುಕ್ರವಾರ ಕುಡ್ಲಡ್ ಸುದ್ದಿಗೂಟೋಡು ವಿವರ ಕೊಡ್ತಿರೋ. ರಾಜ್ಯದ ಸಮಾಜ ಕಲ್ಯಾಣ ಬೊಕ್ಕ ಪಿರ ಒರಿದ್ನ ವರ್ಗೋಲಿನ ಕಲ್ಯಾಣ ಇಲಾಖೆ ಮಂತ್ರಿ ಕೋಟ ಶ್ರೀನಿವಾಸ ಪೂಜಾರಿ ಕುಡ್ಲಡು ಸುದಿಕೂಟಡು ಪಾತಿರ್ತ್ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ಪಿರ ಒರಿದ್ನ ವರ್ಗೋಲಿನ ಕಲ್ಯಾಣ ಇಲಾಖೆ ಬೊಕ್ಕ ಪರಿಶಿಷ್ಟ ಪಂಗಡೊಲಿನ ಕಲ್ಯಾಣ ಇಲಾಖೆದ ಒಟ್ಟು ಸೇರಿಗೆಡು ಅಂತ್ಯೋದಯ ಗ್ರಾಮ ಪಂಚಾಯತ್ ಬೊಕ್ಕ ನಗರ ಸ್ಥಳೀಯ ಸಂಸ್ಥೆಲಿನ ಓಟುಡು ಗೆಂದಿನ ಸದಸ್ಯರಿಗೆ ಸಮಾಜ ಕಲ್ಯಾಣ ಪಿರ ಒರಿದಿ ವರ್ಗೋಲಿನ ಕಲ್ಯಾಣ ಬೊಕ್ಕ ಪರಿಶಿಷ್ಟ ವರ್ಗೋಲಿನ ಕಲ್ಯಾಣ ಇಲಾಖೆಲಿನ ಯೋಜನೆನ ಬಗೆಟ್ ಒಂಜಿ ದಿನದ ಮಾಹಿತಿ ಕಾರ್ಯಾಗಾರನು ಅಕ್ಟೋಬರ್ 4 ಸೋಮವಾರ ಕಡೆ 10 ಗಂಟೆಗೆ ಬಂಟ್ವಾಳದ ಬಂಟೆರ್ನ ಭವನಡು ದಿ1 ಪಂಡೇರು. ರಾಜ್ಯದ ಮಾತಾ ಜಿಲ್ಲೆಡ್ಲ ಈ ಕಾರ್ಯಕ್ರಮ ನಡಪಾವಡು ಒಡಿಪು ಜಿಲ್ಲೆಡು ಈ ಕಾರ್ಯಕ್ರಮ ಗೆಲ್ಮೆಡು ನಡಪಾದಂಡು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕಾರ್ಯಕ್ರಮಟು ಪಾಲ್ದೆತ್ತೊಂದು ಎಡ್ಡೆಪ್ಪು ಬಯಕ್ವೆರು. ಕೇಂದ್ರದ ಸಾಮಾಜಿಕ ನ್ಯಾಯ ಬೊಕ್ಕ ಸಬಲೀಕರಣ ಖಾತೆ ಮಂತ್ರಿ ಎ ನಾರಾಯಣಸ್ವಾಮಿ ಕಾರ್ಯಕ್ರಮ ಉದಿಪನ ಮಲ್ಪುವೆರು. ಪರಿಶಿಷ್ಟ ವರ್ಗೋಲಿನ ಕಲ್ಯಾಣ ಮಂತ್ರಿ ಬಿ ಶ್ರೀರಾಮುಲು ಬಂದರ್ ಮೀನುಗಾರಿಕೆ ಬೊಕ್ಕ ಉಳನಾಡು ಖಾತೆ ಮಂತ್ರಿ ಎಸ್ ಸಂಗಾರ ಪಾಲ್ದೆತ್ತೊನ್ವೆರು. ಕಾಂಡ ಉದಿಪನಾದ ಕಾರ್ಯಾಗಾರ ಮಧ್ಯಾಹ್ನ ಪಾತ್ರಕತೆ ಅಟ್ಟನೆ ಆತನೆಂದು ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿ ಪಂಡೇರು. ನಮ್ಮೆರಡೂ ಸಮಾಜ ಕಲ್ಯಾಣ ಇಲಾಖೆಗಳು ಮತ್ತು ನಮ್ಮ ಹಿಂದುಳಿದ ವರ್ಗ ಇಲಾಖೆ ವತಿಯಿಂದ ನಾಡಿದ್ದು 4ನೇ ತಾರೀಕು ಸೋಮವಾರ ದಿವಸ ಬಂಟ್ವಾಳದ ಬಂಟರ ಭವನದಲ್ಲಿ ಅಂತ್ಯೋದಯ ಕಾರ್ಯಾಗಾರ ಅಂತ ಮಾಡ್ತೇವೆ. ಈ ಅಂತ್ಯೋದಯದ ಕಾರ್ಯಾಗಾರದ ಕಲ್ಪನೆ ಏನಂತ ಹೇಳಿದರೆ ಸಮಾಜದ ಅಂತ್ಯದಲ್ಲಿರುವಂಥ ಒಂದು ಕುಟುಂಬದ ಒಬ್ಬ ವ್ಯಕ್ತಿಯ ಅಭಿವೃದ್ಧಿಯ ಉದಯ ಆಗಬೇಕು ಅನ್ನೋದಕ್ಕೋಸ್ಕರ ಅಂತ್ಯೋದಯ ಉದಯ ಅಂತೇಳಿ ನಮ್ಮ ಹಿರಿಯರು ಮೊದಲು ಹೆಸರಿಟ್ಟಿದ್ದಾರೆ. ಅದನ್ನೇ ನಮ್ಮ ಈ ಕಾರ್ಯಕ್ರಮಕ್ಕೆ ಜೋಡಿಸ್ಕೊಂಡಿದ್ದೇವೆ. ಕರ್ನಾಟಕ ರಾಜ್ಯದ 30 ಜಿಲ್ಲೆಗಳಲ್ಲೂ ಕೂಡ ಜನಪ್ರತಿನಿಧಿಗಳಿಗೆ ಈ ಅಂತ್ಯೋದಯ ಕಾರ್ಯಾಗಾರವನ್ನು ಮಾಡಲಾಗುತ್ತೆ. ಪ್ರಸ್ತುತ ಈಗ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿನ ಚುನಾವಣೆ ಇಲ್ಲದೆ ಇರೋದ್ರಿಂದ ಪ್ರತಿನಿಧಿಗಳಿಲ್ಲದೆ ಇರೋದ್ರಿಂದ ಗ್ರಾಮ ಪಂಚಾಯತು ಪುರಸಭೆ ನಗರಸಭೆ ಪಟ್ಟಣ ಪಂಚಾಯತು ನಗರ ಪಾಲಿಕೆ ಮಹಾನಗರ ಪಾಲಿಕೆ ಮತ್ತು ಗೌರವಾನ್ವಿತ ಶಾಸಕರನ್ನು ಕೂಡ ಇದಕ್ಕೆ ಸಭೆಗೆ ಆಹ್ವಾನಿಸ್ತೇವೆ. ಬೆಳಗ್ಗೆ 10 ಗಂಟೆಗೆ ಸಭೆ ಉದ್ಘಾಟನೆ ಆಗುತ್ತೆ. ಎಲ್ಲ ಕಾರ್ಯಕ್ರಮದಲ್ಲೂ ಒಂದೇ ರೀತಿ ಇರುತ್ತೆ. ಉದ್ಘಾಟನೆಯ ನಂತರ ಈ ಕಾರ್ಯಾಗಾರವನ್ನು ಪ್ರಾರಂಭ ಮಾಡ್ತೇವೆ. ಕಾರ್ಯಾಗಾರದಲ್ಲಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸಿಗುವಂಥ ಮತ್ತು ನಮ್ಮ ಎಲ್ಲ ನಿಗಮಗಳಲ್ಲಿ ಸಿಗುವಂಥ ಸವಲತ್ತುಗಳ ಮಾಹಿತಿಯನ್ನು ಒದಗಿಸಲಾಗುತ್ತೆ. ಕರಾವಳಿ ಜನಪದ ಗೊಬ್ಬು ಕಂಬಳಗೂ ನನಲಾತು ಮೇದು ಕೊರಿಯರೆ ಜಿಲ್ಲಾಡಳಿತ ತಯಾರುಂಡು. ಈ ತಿಂಗುಲ್ದ ಕಂಬಳೋತ್ಸವ ನಡಪವನ ಬಗೆಟ್ ಜನಪ್ರತಿನಿಧಿಲಿನ ವಿಶೇಷ ಸಭೆ ನಡಪಾದು ಚರ್ಚೆ ಮಲ್ಪುಣೊಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ಪಂತೆರು. ಅಕ್ಟೋಬರ್ 2 ಕಂಬಳ ಸುರು ಮಲ್ಪರೆ ಅವಕಾಶ ಮಲ್ತು ಕೊರಡುಂದು ಜಿಲ್ಲಾ ಕಂಬಳ ಸಮಿತಿ ಭಿನ್ನೈತೊನ್ನ ಓಲೆದೆ ತೊಂದು ಆರ್ಪಾತಿರಿಯರು. ಅಕ್ಟೋಬರ್ ತಿಂಗಳು ತುಳುನಾಡ ಜನಪದ ಗೊಬ್ಬು ಕಂಬಳ ನಡಪಾಯರೆ ಅವಕಾಶ ಕೊರ್ಪುನ ಬಗೆಟ್ ಜಿಲ್ಲಾ ಕಂಬಳ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ಇಮೆರೆಗ್ ಭಿನ್ನೈತೊಂದು ಓಲೆ ಕೊರಿಯರು. ಜಿಲ್ಲಾ ಕಂಬಳ ಸಮಿತಿದ ಗುರಿಕಾರ್ಯರು ಪಿಆರ್ ಶೆಟ್ಟಿ ಒತ್ತು ಗುರಿಕಾರ್ಯರು ನವೀನ್ ಚಂದ್ರ ಆಳ್ವ ಬೊಕ್ಕ ಬಾಕಿ ಪದಾಧಿಕಾರಿಲು ಈ ಪೊರ್ತುರು ಒಟ್ಟುಗಿತ್ತರು. ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ಪಾತಿರ್ದು ಕರಾವಳಿದ ಜನಪದ ಗೊಬ್ಬು ಕಂಬಲಗು ನನಲಾತ್ ಉಮೇದು ಕೊರಿಯರೆ ಜಿಲ್ಲಾಡಳಿತ ತಯಾರುಂಡು. ಈ ತಿಂಗುಲ್ದ ಕಂಬಳೋತ್ಸವ ನಡಪಾವನ ಬಗೆಟ್ ಜನಪ್ರತಿನಿಧಿಲಿನ ವಿಶೇಷ ಸಭೆ ನಡಪಾದು ಚರ್ಚೆ ಮಲ್ಪುಂಡೊಂದು ಪಂಡೆರು. ಜಿಲ್ಲೆಡು ಕೊರೋನಾ ಪ್ರಮಾಣ ಕಮ್ಮಿ ಆತಂಡು
ಆಂಡಲ ಕೊರೋನಾ ಇಜ್ಜಿಂದು ಅರ್ಥಾತ್ ಜಾತ್ರೆ ಪರ್ಬ ಪಣ್ಣದ ಮೇಮದ ತಂಡ ನಿಯಮ ಮೀರಿಂಡ ಅಪಾಯ ಖಂಡಿತ ಅಂಚಾದು ಮಾತೆರ್ಲ ಜಾಗ್ರತೆ ವಹಿಸುಡು ಪಂಡ್ ಕಂಬುಲ ಪಿಳಿವೇಶ ಯಕ್ಷಗಾನ ಕರಾವಳಿದ ಪೆರ್ಮೆ ನನದ ಕಂಬುಲ ದೀವನ್ನ ಬಗೆಟ್ಟು ಕ್ಯಾಲೆಂಡರ್ ಮಲ್ತದು ನೀತಿ ನಿಯಮ ಕಟ್ಟುಗ ಚರ್ಚೆ ಮಲ್ಪುಗ ಸರ್ಕಾರದ ಮಾರ್ಗಸೂಚಿದಂಚ ಕಂಬುಲ ನಡಪಾಯರೆ ಸಮಿತಿ ದಕ್ಲು ಕಂಬುಲ ನಡಪಾವುನಕ್ಲು ಹೆಚ್ಚು ಒತ್ತು ಕೊರಡು ಜಿಲ್ಲಾಡಳಿತ ಪಿಳುಕುಳಡು ಕೂಡ ಕಂಬುಲ ನಡಪಾಯರೆ ಚಿಂತನೆ ನಡಪಾದಂಡು ಈ ಬಗೆಟ್ಲ ಜಿಲ್ಲಾ ಮಟ್ಟುಡು ಚರ್ಚೆ ಮಲ್ಪುಡುಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ಪಂಡೇರು ಗಂಗೊಳ್ಳಿ ಸುತ್ತಮುತ್ತಲು ಕೈಕಂಜಲಿನ ಕೇರ್ಪುನೆಕ್ಕು ವಿರೋಧ ತೋಜಾದ ಶುಕ್ರವಾರ ಹಿಂದೂ ಜಾಗರಣ ವೇದಿಕೆ ಗಂಗೊಳ್ಳಿಡು ಮಲ್ಲ ಪ್ರತಿಭಟನೆ ನಡಪಾಂಡು ಮೀನುಗಾರಿಕೆ ಬಂದರಡ್ದು ಮೆರವಣಿಗೆ ಪಿದಾಡ್ದು ಪೇಂಟೆ ಇಡೀ ಪೋದು ಪ್ರತಿಭಟನೆ ಮಲ್ತೆರು ಗಂಗೊಳ್ಳಿ ಪೇಂಟೆ ಬಂದ್ ಆದಿತ್ತಡು ಗಂಗೊಳ್ಳಿ ಸುತ್ತಮುತ್ತಲು ಇಂಚಿಪದ ದಿನಕ್ಲೆಡು ಕೈಕಂಚಿಲಿನ ಕಂಡನ ಕೆರ್ಪುಣ ಹೆಚ್ಚೊಂದಿತ್ತದು ಐಕ್ ಇರೋಧ ಮಲ್ತದು ಶುಕ್ರವಾರ ಹಿಂದೂ ಜಾಗರಣ ವೇದಿಕೆದಕಲು ಗಂಗೊಳ್ಳಿಡು ಪ್ರತಿಭಟನೆ ನಡಪಾಯಿರು ಗಂಗೊಳ್ಳಿಡು ಸ್ವಂತ ಉಮೇದಿಡು ಬಂದ್ ಮಲ್ತದು ಪ್ರತಿಭಟನೆ ನಡೆತಂಡು ಗಂಗೊಳ್ಳಿದ ಮೀನುಗಾರಿಕೆ ಬಂದರಡ್ದು ಪಿದ್ದಾಣ 5,000 ಹೆಚ್ಚು ಜನ ಪೇಂಟದ ಮುಖ್ಯ ಮಾರ್ಗೋಲೆಡು ಮೆರವಣಿಗೆ ನಡಪಾದು ಕೈಕಂಚಿಲಿನ ಕೆರ್ಪುನಕ್ಲೆಗ್ ಇರೋಧ ತೋಜಾದು ಘೋಷಣೆಲೆತ್ತಿರು ಪೊಂಜೋವುಲು ಪಾಕ ಜನ ಪ್ರತಿಭಟನೆಡು ಸೇರುಂಡೆರು ಗಂಗೊಳ್ಳಿಡು ಅಕ್ರಮವಾದ ಕಾರ್ಯುಡುಪುನ ಪಳ್ಳಿ ಬೊಕ್ಕ ಕಸಾಯಿಖಾನೆನು ಮುಚ್ಚರೆ ಪ್ರತಿಭಟನೆಡು ಒತ್ತಾಯಕ್ಕೆಂದು ಬತ್ತಡು ಕಾನೂನು ಪಾಲನೆ ಬೊಕ್ಕ ಭದ್ರತೆಗಾದು ಪೊಲೀಸ್ ಬಂದೋಬಸ್ತ್ ಇತ್ತಂಡು ಶ್ರೀರಾಮ ಮಂದಿರಡು ಮುಗಿತಲ ಕಾರ್ಯಕ್ರಮ ದಿದ್ದಿತ್ತೆರು ಲೇಖಕಿ ಸಾಹಿತಿ ಕುಡ್ಲ ಆಕಾಶವಾಣಿದ ಅಕ್ಷತಾ ರಾಜ್ ಪೆರ್ಲಾ ಬರೆತಿನ ಧರ್ಮಸ್ಥಳ ರತ್ನವರ್ಮ ಹೆಗ್ಗಡೆ ಪ್ರಶಸ್ತಿ ಪಡೆತಿನ ರಡ್ಡು ತುಳುನಾಟಕಲು ಬೇಲಿ ಬೊಕ್ಕ ಸಾಪದ ಕಣ್ಣು ಗುರುವಾರ ಕುಡ್ಲದ ವಿಶ್ವವಿದ್ಯಾನಿಲಯದ ಡಾಕ್ಟರ್ ಶಿವರಾಮ ಕಾರಂತ ಸಭಾಭವನಡು ಬಿಡುಗಡೆ ಆಂಡು ಕುಡ್ಲ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಪ್ರೊಫೆಸರ್ ಪಿ ಸುಬ್ರಹ್ಮಣ್ಯ ಎಡಪಡಿತಾಯಿರು ಬೂಕಲೆನು ಲೋಕಾರ್ಪಣೆ ಮಲ್ತಿರು ಕುಡ್ಲ ವಿಶ್ವವಿದ್ಯಾನಿಲಯದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತುಳುಪೀಠ ಬೊಕ್ಕ ನಂದಾದೀಪ ಪ್ರಕಾಶನ ಕನ್ಯಾನದ ಒಟ್ಟು ಸೇರಿಕೆಡು ಕುಡ್ಲದ ವಿಶ್ವವಿದ್ಯಾನಿಲಯ ಕಾಲೇಜಿಡು ಡಾಕ್ಟರ್ ಶಿವರಾಮ ಕಾರಂತ ಸಭಾಭವನಡು ಸಾಹಿತಿ ಲೇಖಕಿ ಅಕ್ಷತಾ ರಾಜ್ ಪೆರ್ಲಾ ಬರೆತಿನ ಧರ್ಮಸ್ಥಳ ರತ್ನವರ್ಮ ಹೆಗ್ಗಡೆ ಪ್ರಶಸ್ತಿ ಪಡೆತಿನ ರೆಡ್ ತುಳು ನಾಟಕಲು ಬೇಲಿ ಬೊಕ್ಕ ಸಾಪುದ ಕಣ್ಣು ಲೋಕಾರ್ಪಣೆ ಕಾರ್ಯಕ್ರಮ ಗುರುವಾರ ನಡೆದನು ಕುಡ್ಲ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಪ್ರೊಫೆಸರ್ ಪಿ ಸುಬ್ರಹ್ಮಣ್ಯ ಎಡಪಡಿತಾಯರು ಬೇಲಿ ಬೊಕ್ಕ ಸಾಪುದ ಕಣ್ಣು ನಾಟಕ ಬೂಕುಳೆನು ಬಿಡುಗಡೆ ಮಲ್ತದು ಎಡ್ಡೆಪ್ಪು ಬೈಕಿರು ಮಂಗಳೂರು ವಿಶ್ವವಿದ್ಯಾಲಯ ಅಡಿಕ್ಟ್ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತುಳುಪೀಠ ಉದಿಪನ ಆದಿತ್ಯದ ಭಾಷದ ವಿಲೆಚ್ಚಲಿಗೆ ಪುನರುದ್ಧರಣ ಸಂಸ್ಥೆ ತುಳುಪೀಠದ್ದು ಒಂದೆರಡು ದೊಂಬುಲ ಮಸ್ತ್ ಕೃತಿಗಳು ಒಂದು ಬಂದಿತ್ತು ಕೆಲವು ಸಮಯಗಳು ಒಂದೇ ಇರಬಹುದು ಈ ಯೋಜನೆಯನ್ನು ಕೂಡ ಶುರು ಮಾಡುವುದೆಂದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪೂಜ್ಯ ಕಾವಂದರ ಮಾರ್ಗದರ್ಶನರು ನನ್ನಲಾದ ಕಜ್ಜಲು ಯೋಜನೆಗಳು ಕಾರ್ಯರೂಪಕ್ಕೆ ಬರೆಯರುಂಡು ಬಂಡಲ ಈ ಕೊಟ್ಟರು ನಾನು ಬರೋದಿಲ್ಲ ಶ್ರೀಮತಿ ಅಕ್ಷತರಾಜ ಪೆರ್ಲಾ ಮೇಲಿನ 44-45 ವರ್ಷದ ಕುಡ್ಲ ತುಳುಕೂಟ ಆಯೋಜನದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಪ್ರಾಯೋಗಿಕವಾದ ಶ್ರೀ ಧರ್ಮಸ್ಥಳ ರತ್ನವರ್ಮ ಹೆಗ್ಗಡೆ ಪ್ರಶಸ್ತಿ ಪಡವನ್ನ ಬೇಲಿ ಶಾಪದ ಕಣ್ಣು ಮತ್ತು ರಡ್ಡು ನಾಟಕಗಳೆಲ್ಲ ಒಲ್ಕಿರಿಗೆ ಕೊಡುಪನ ಮುಖೇನ ತುಳು ಸಾಹಿತ್ಯ ಲೋಕವು ಅನಂತೀಕೃತಿ ಪದ್ಧತಿ ಸೇರಿದರು ಮಂಗಳೂರು ರಂಗ ಪ್ರತಿಷ್ಠಾನದ ನಿರ್ದೇಶಕರು ಶಶಿರಾಜ್ ಕಾವೂರು ನಾಟಕ ಬೂಕುಳೇನು ಪೊಲಬು ಮಲ್ತು ಕೊರಿಯರು ವಿಶ್ವವಿದ್ಯಾನಿಲಯ ಕಾಲೇಜು ಪ್ರಿನ್ಸಿಪಾಲರು ಡಾಕ್ಟರ್ ಅನಸೂಯ ರೈ ಗುರಿಕಾರ್ಮೆ ವಹಿಸಿದಿತ್ತರು ಕುಡ್ಲ ವಿಶ್ವವಿದ್ಯಾನಿಲಯದ ಬ್ರಹ್ಮಶ್ರೀ ನಾರಾಯಣಗುರು ಅಧ್ಯಯನ ಪೀಠದ ಸಂಯೋಜಕರು ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ಕುಡ್ಲ ರಾಮಕೃಷ್ಣ ಮಿಷನ್ದ ಸ್ವಚ್ಛ ಮನಸ್ಸು ಕಾರ್ಯಕ್ರಮದ ಮುಖ್ಯ ಸಂಯೋಜಕರು ರಂಜನ್ ಬೆಳ್ಳರ್ಪಾಡಿ ಧರ್ಮಸ್ಥಳ ಮಂಜುನಾಥೇಶ್ವರ ತುಳುಪೀಠದ ಸಂಯೋಜಕರು ಡಾಕ್ಟರ್ ಮಾಧವ ಎಂಕೆ ವಿಶ್ವವಿದ್ಯಾನಿಲಯದ ರಿಜಿಸ್ಟ್ರಾರ್ ಡಾಕ್ಟರ್ ಕಿಶೋರ್ ಕುಮಾರ್ ಪಾಲ್ದೆತೊಂಡರು ಅಕ್ಷತರಾಜ್ ಪೆರ್ಲಾ ಸೊಲ್ಮೆ ಸಂದಾಯರು ಪತಂಜಲಿ ಯೋಗ ಸಮಿತಿ ದಕ್ಷಿಣ ಕನ್ನಡದ ನಿಲೆಟ್ ಯೋಗ ಗುರು ಎಂ ಜಗದೀಶ್ ಶೆಟ್ಟಿ ನಡಪಾದ ಕೊರೊಂದುಪ್ಪುನ ಧರ್ಮದ ಯೋಗ ಶಿಬಿರಡು ಇರ್ನುದನೆ ಶಿಬಿರ ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿಯರ್ನ ಜನ್ಮ ಷಷ್ಠಾಬ್ದಿ ಲೆಕ್ಕೊಡು ಕುಡ್ಲಾ ಕೋಡಿಕಲ್ಡು ನಡೆತಂಡ ಕುಡ್ಲಾ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಕಾರ್ಯಕ್ರಮ ಉದೀಪನ ಮಲ್ತಿರು ಸದ್ಗಮಯ ತಮಸೋ
ಇನ್ನು ಮೇಲಕ್ಕೆ. ಪತಂಜಲಿ ಯೋಗ ಸಮಿತಿ ದಕ್ಷಿಣ ಕನ್ನಡ ಕುಡ್ಲದ ನಿಲೆಟ್ಟು ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿಯರನ ಜನ್ಮ ಷಷ್ಠಬ್ದಿ ಕಾರ್ಯಕ್ರಮ ಲೆಕ್ಕಡು ಯೋಗ ಗುರು ಎಂ ಜಗದೀಶ್ ಶೆಟ್ಟಿ ವಿಜಯ್ ನಡಪಾದ ಕೊರ್ಪುನ ಧರ್ಮದ ಯೋಗ ಶಿಬಿರಡು 200ನೇ ಶಿಬಿರ ಕುಡ್ಲ ಕೋಡಿಕಲ್ದ ಖಾಸಗಿ ಕಟ್ವನಡು ನಡೆತದೆ. ಶಿರದವರೆಗೆ ಸರಿಯಾಗಿ ರಕ್ತ ಸಂಚಲನ ಆಗುತ್ತೆ, ಉಸಿರಾಟ ಕ್ರಿಯೆ ಚೆನ್ನಾಗಿ ನಡೆಯುತ್ತೆ, ಶರೀರಕ್ಕೆ ಒಳ್ಳೆಯ ಧ್ಯಾನ ಸಿಗುತ್ತೆ. ಇದರ ಹೆಸರು ಕುಡ್ಲ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಕಾರ್ಯಕ್ರಮ ಉದಿಪನ ಮಲ್ತಿರು. ಭಾರತೀಯ ಲೆಕ್ಕ ಪರಿಶೋಧಕರಣ ಸಂಘ ಕುಡ್ಲ ಘಟಕದ ಈ ತುಂಬುದ ಗುರಿಕಾರ್ಯರು ಎಸ್ಎಸ್ ನಾಯಕ್ ಗುರಿಕಾರ್ಮೆ ವಹಿಸಿದ್ದಿದ್ದರು. ಪತಂಜಲಿ ಯೋಗ ಸಮಿತಿರ್ದು ಪೊಲೀಸ್ ಕಮಿಷನರೇಗ್ ತಮ್ಮನುದ ಮರ್ಯಾದೆ ಮಲ್ತಿರು. ಈ ರೀತಿ ಯೋಗ ಶಿಬಿರಗಳ ಅಗತ್ಯ ಈಗ ಹೆಚ್ಚೆಚ್ಚಿದೆ. ಇದು ಕೇವಲ ದೈಹಿಕ ಆರೋಗ್ಯಕ್ಕಲ್ಲ, ಮಾನಸಿಕ ಆರೋಗ್ಯಕ್ಕೂ ಕೂಡ ಯೋಗ ಬಹಳ ಮುಖ್ಯವಾದ ಕಾರ್ಯಕ್ರಮ. ಕೊರೋನಾ ಕೋವಿಡ್ ನಂತರದ ದಿನಗಳಲ್ಲಂತೂ ಯೋಗದ್ದು ಅಗತ್ಯ ಇನ್ನೂ ಹೆಚ್ಚಾಗಿದೆ ಅಂತ ನಾನು ಬಹಳ ಸುಂದರವಾಗಿ ಕಾಣ್ತಾ ಇರೋದಂತಂದ್ರೆ, ಇಲ್ಲಿ ಕೇವಲ ಯಾರೋ ಆರೋಗ್ಯದ ಬಗ್ಗೆ ನಾವು ಇವತ್ತಿಂದ ಕಾನ್ಶಿಯಸ್ ಆಗಿಲ್ಲ, ನಾಳೆಯಿಂದ ಕಾನ್ಶಿಯಸ್ ಆಗಿಲ್ಲ ಅನ್ನೋದಲ್ಲ. ನೋಡಿ, ಆರೋಗ್ಯ ಅಂದ್ರೆ ಏನು, ಫಿಟ್ನೆಸ್ ಅಂದ್ರೆ ಏನು, ಯೋಗ ಅಂದ್ರೆ ಏನು ಅಂತ ಗೊತ್ತಿರುವಂತ ಸಣ್ಣ ಸಣ್ಣ ಮಕ್ಕಳು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ ಅಂತಂದ್ರೆ ಒಂದು ಸಂಸ್ಕಾರ. ಆ ಯೋಗದ ಎಂಜಾಯ್ ಮಾಡ್ಬೋದು, ಖುಷಿ ಮಾಡೋರಿಗೆ ಅದಕ್ಕೆ ಅವು ಎಂಕಲಿಗೆ ಶರೀರ ಗೆಟ್ಟೆ ಹೋಗ ಎಂಕಲಿ ಯೋಗ ಬಂದು ಉದಾಸೀನ ರೀತಿ ಕಾಣೆಲ್ಲ ಅಕ್ಕಂಡೆ ಹೋದು ಯೋಗ ಮಲ್ಲೆ ಚಿಚ್ಚೂರು ಲೇಕೊಂಡದ ಆಪೂಲ್ ಬಂದು ಇನ್ನಂಟ ಅವು ಆಪಿ ಯೋಗದ ಬಣ್ಣ ಐತನೇ ಸಮಯ ಅವು ಸಮಯ ನಮ್ಮ ಕರೆಕ್ಟ್ ಮತ್ತೊಂದ್ಕೊಂಡ ಕಾಂಡೆ ಒಕ್ಕ ಬಯ್ಯ ಅವು ಎಂಕಲಿಗೆ ಶರೀರ ಇದೆ ಬಣ್ಣ ಎಂಕಲು ಜೀವನ ರಸು ಎಂಕಲೇನು ಒಣಸೆ ಎಂಕಲೆ ಮುಖ್ಯ ಬಂದ ಅಂಡ್ ಅವತ್ತು ನಮ್ಮ ಆರೋಗ್ಯದ ಮಿತಿ ಏರ್ಲ ಅಕಲ ದೃಷ್ಟಿ ಬರ್ಬಿಗೆ ಇಂದಿಗೆ 200ನೇ ಶಿಬಿರ ಮಂದಿರ ಬನ್ನ ಜಗದೀಶ್ ಶೆಟ್ಟರ್ ಅವರ ಉಚಿತ ಇದೇ ಕಾರ್ಯಕ್ಕೆ ಮಾತಿರಲ್ಲ, ನಮ್ಮ ತುಳುನಾಟದ ಮಾತಿರಲ್ಲ ಮಾತೆಲ್ಲ ಒಂಜಿ ಮಾಡ್ತೇವೆ ರದ್ದು ಮಾಡ್ತೇವೆ. ಇದು 200 ಇದೇ ಜನಸಂಖ್ಯೆ ಜನ ಸೇರ್ಲ ಬಂಡಾರೆ ಏತು ಜನಕ್ಕೆ ಇದೆಷ್ಟು ಪ್ರಯೋಜನ ಆದರೂ ಅವರ ವೇ ಆಫ್ ಸಿಂಪಲ್ ವೇ ಆಫ್ ಟೀಚಿಂಗ್ ಅದು ಇಂಪಾರ್ಟೆಂಟ್. ಯಾವುದೇ ಒಂದು ವಿಷಯ ನಾವು ಸುಲಭವಾಗಿ ಹೇಳಿದರೆ ಮಕ್ಕಳಿಗೆ ಕೂಡ ಅರ್ಥ ಆಗ್ತದೆ. ಮತ್ತು ಅವರು ಯಾವಾಗಲೂ ಹಸನ್ಮುಖ ಕರಣಂ ಪರೋಪಕರಣಂ, ಯಾರ ಅಂತಃಕರಣವು ಪರೋಪಕಾರಕ್ಕಾಗಿ ಮಿಡಿಯುತ್ತಾ ಇರುತ್ತದೋ ಯೇಷಾಂ ತೇಷಾಂ ನದೇ ವಂದ್ಯಾಹ, ಅಂತಹ ವ್ಯಕ್ತಿಗಳು ಯಾರಿಂದ ತಾನೇ ಗೌರವಿಸಲ್ಪಡುವುದಿಲ್ಲ. ನಮ್ಮ ಯೋಗ ಗುರು ಜಗದೀಶ್ ಶೆಟ್ಟರಲ್ಲಿ ಎಲ್ಲ ಒಂದು ಕ್ವಾಲಿಟಿ ಸೂಕ್ತ ಅಂತ ಹೇಳಿದ್ರಿಂದ ಅವರು ಎಲ್ಲರಿಂದಲೂ ವಂದಿಸಲ್ಪಡುತ್ತಾರೆ ಅಂತ ನಮ್ಮ ಒಂದು ಭಾವನೆ. ಪತಂಜಲಿ ಯೋಗಪೀಠ ಟ್ರಸ್ಟ್ ಕರ್ನಾಟಕದ ಡಾಕ್ಟರ್ ಜ್ಞಾನೇಶ್ವರ ನಾಯಕ್, ನಮ್ಮ ಕುಡ್ಲ ಚಾನೆಲ್ ನಿರ್ದೇಶಕರು ಲೀಲಾಕ್ಷ ಬಿ ಕರ್ಕೇರ, ಕುಡ್ಲ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ದೇವರಾಜ್, ಡಾಕ್ಟರ್ ಅಜಿತೇಶ್, ದಕ್ಷಿಣ ಕನ್ನಡ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತದ ಮರ್ಯಾದಿ ಗುರಿಕಾರ್ಯರು ಇರಾ ನೇಮು ಪೂಜಾರಿ, ಯೋಗ ಸಮಿತಿ ಪ್ರಧಾನ ಕಾರ್ಯಂತರು ತಾರನಾಥ ಬೋಳಾರ, ಉದ್ಯಮಿ ಲೋಕನಾಥ ಶೆಟ್ಟಿ, ರಾಮಚಂದ್ರ ಗೋಡ್ವಿನ್, ಸುಬ್ರಹ್ಯ ನಾಯಕ್, ಸುಧಾಕರ್ ಕಾಮತ್ ಪಾಲ್ಗೊಂಡಿರು. ದಕ್ಷಿಣ ಕನ್ನಡ ಬೊಕ್ಕ ಒಡಿಪು ಜಿಲ್ಲೆಡು ಹೆಚ್ಚು ಜನ ದೈವಾರಾಧನೆ ಮಲ್ತೊಂದುಲ್ಲಿರು. ದೈವಾರಾಧನೆನು ಎಂಡೋಮೆಂಟ್ ಹಿಡಿದು ಪಿದೈದಿಯೋಡು ದೈವದ ಬಂಗಾರು ಪದ್ದೆ ಮುಗ ಮೂರ್ತಿನು ಭಂಡಾರ ಇಲ್ಲಡು ದೀಪುನ ಬದಲು ದೈವಸ್ಥಾನಡು ದಿಯೋಡು ಪಂಪ್ನವು ಸರಿಯತ್ತಂದು ಮಾಜಿ ಮಂತ್ರಿ ಬಿ ರಮಾನಾಥ್ ರೈ ಪಂತೆರ ಆರು ಶುಕ್ರವಾರ ಕುಡ್ಲಡು ಸುದ್ದಿಗಾರರಡ ಪಾತಿರಿಯರು. ಮಾಜಿ ಮಂತ್ರಿ ಬಿ ರಮಾನಾಥ್ ರೈ ಶುಕ್ರವಾರ ಕುಡ್ಲದ ಸರ್ಕ್ಯೂಟ್ ಹೌಸ್ಡು ಸುದ್ದಿಗಾರರಡ ಪಾತಿರ್ದು ಒಡಿಪು ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲೆಡು ಹೆಚ್ಚು ಜನ ದೈವಾರಾಧನೆ ಮಲ್ತೊಂದುಲ್ಲೇರು. ದೈವಾರಾಧನೆಡು ಮುಗಮೂರ್ತಿಲಿನ ದೀಪನ ಭಂಡಾರದ ಇಲ್ಲೊಂಡು
ಬಂಗಾರು ಪದ್ದೇಳಿನ ದೈವಸ್ಥಾನಡು ದೀವಡು ಪನ್ಪನವು ಸರಿಯತ್ತಂದು ಪಂಡೆರು. ದೈವಾರಾಧನೆ ಧಾರ್ಮಿಕ ಕಟ್ಟುಪಾಡು ಪ್ರಕಾರ ನಡಪು ನಡೆದವರ ಎಂಡೊನ್ಮೆಂಟೆಡ್ ಪಿದಾಯ್ದುವರು ಮೊಗರ್ನಾಡು ಸೀಮೆಡು ದೈವದ ಭಂಡಾರನು ದೈವಸ್ಥಾನಡು ದಿಯರ ಪಂಡನವು ಧಾರ್ಮಿಕ ನಂಬಿಕೆಗೆ ಅಪಚಾರ. ಧಾರ್ಮಿಕ ರಂಗದ ಈ ನಿರ್ಧಾರಗೂ ಮಾತೆರ್ಲ ವಿರೋಧ ಮಲ್ಪೊಡು. ದೈವದ ಭಂಡಾರಗೂ ನಿತ್ಯ ಪೂಜೆ ನಡಪನವಲು ಭಂಡಾರ ದೈವಸ್ಥಾನಡು ದೇಂಡ ಪೂಜೆ ಮಲ್ಪರೆ ಕಷ್ಟ. ಬಂಗಾರು ಪದ್ದೆ ಕಾತುನ್ಯರೆ ಕಷ್ಟ ಅಂಚಾದು ಪರಂಪರೆ ಪ್ರಕಾರ ದೈವದ ಭಂಡಾರ ಗುತ್ತು ಅತ್ತಂಡ ಬೂಡು ಇಲ್ಲಡು ಇತ್ತಂಡ ಮಾತ್ರ ರಕ್ಷಣೆ ಆಪುಣಂದು ರಮಾನತರೈ ಪಂಡೇರು. ಈ ದೇವಸ್ಥಾನ ಬಾಗಿಲು ತೆರೆಯುವುದು ಅಂತ ಸಂಕ್ರಾಂತಿಯ ದಿವಸ ಒಂದು ಬಾಗಿಲು ತೆಗೆಯುವುದು, ಪಂಚಪರ್ವದ ದಿವಸ ಬಾಗಿಲು ತೆಗೆಯುವುದು, ಮತ್ತೆ ಉತ್ಸವ ದಿವಸ ಮತ್ತೆ ಮುಚ್ಚಿ ಇರುತ್ತದೆ. ನವರಾತ್ರಿ ಉತ್ಸವಕ್ಕೆ ಬಂದಂಥ ಕಿರುವಾಲು ಬಂದ ಭಂಡಾರವನ್ನು ಮತ್ತೆ ಕೊಡಬಾರ್ದು ಅಂತ ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಕೊಡಬಾರ್ದು, ದೇವಸ್ಥಾನದಲ್ಲಿ ಇಡಬೇಕು ಅಂತೇಳಿ ಭಾಳ ದೊಡ್ಡ ಧಾರ್ಮಿಕ ಮುಖಂಡರೊಬ್ಬರ ನೇತೃತ್ವದಲ್ಲಿ ಒಂದು ತಾಂಬೂಲ ಪ್ರಶ್ನೆ ಇಟ್ಟು, ತಾಂಬೂಲ ಪ್ರಶ್ನದಲ್ಲಿ ಬಂತಂತೆ ಬೂಡಿನಲ್ಲಿ ಇಡಬಾರ್ದು, ದೇವಸ್ಥಾನದಲ್ಲಿ ಇಡಬೇಕು. ಈ ಜಿಲ್ಲೆಯ ನೀವೆಲ್ಲ ಸ್ವಲ್ಪ ಜನ ಅನುಭವಿಸ್ತಾರೆ ಇದ್ದೀರಿ, ಈ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದಂಥವರು ಕೂಡ. ಈ ಜಿಲ್ಲೆಯಲ್ಲಿ ಈ ದೈವದ ಭಂಡಾರ ಅಂದರೆ ಬಂಗಾರ ಕೂಡ ಇರ್ತದೆ, ಅದು ದೇವಸ್ಥಾನದಲ್ಲಿ ಇಡುವ ಕ್ರಮ ಇಲ್ಲ. ಆದರೆ ದೈವಜ್ಞ ಪ್ರಶ್ನೆಯಲ್ಲಿ ಹೇಳ್ತಾನೆ ಅದು ಬೀಡಿನಲ್ಲಿ ಇಡಬಾರ್ದು, ದೇವಸ್ಥಾನದಲ್ಲಿ. ಅಂಥ ಒಳ ಒಪ್ಪಂದದಲ್ಲಿ ಬೀಡಿನಲ್ಲಿ ಬೇಡ, ಅದನ್ನು ದೇವಸ್ಥಾನದಲ್ಲಿ ಇಡಬೇಕು. ನಾನು ಸ್ವಲ್ಪ ಒಂದು ಸಣ್ಣ ವಿಷಯ ಹೇಳ್ತೇನೆ ನಮ್ಮ ಗಮನಕ್ಕೆ. ಅದು ಬೀಡು ಯಾಕೆ ಇಡಬೇಕು ಅಂತ ಹೇಳಿದ್ರೆ, ಬಂಗಾರ ಇರ್ತದೆ, ಅದಕ್ಕೆ ಬೆಳ್ಳಿಯ ವಸ್ತುಗಳಿರ್ತದೆ, ಅಲ್ಲಿ ಕಾಯುವವರಿಲ್ಲ ದೇವಸ್ಥಾನದಲ್ಲಿ. ಅದು ನಿತ್ಯ ಅದನ್ನು ಬಾಗಿಲು ತೆರೆಯುವಂಥದ್ದಿಲ್ಲ. ಕಳ್ಳತನ ಆದರೂ ಅದಕ್ಕೆ ಯಾರು ಜವಾಬ್ದಾರಿ ಅನ್ನುವಂಥದ್ದು ಕೂಡ ಪ್ರಶ್ನೆ. ಅದಕ್ಕಾಗಿ ಜವಾಬ್ದಾರಿದ ಜನರ ಮನೆಯಲ್ಲಿ ಇಡುವಂಥದ್ದು ಒಂದು ನಿತ್ಯ ಪೂಜೆ ಮಾಡುವಂಥ ಸೀಮೆ ಬೀಡದು ನಿತ್ಯ ಪೂಜೆ. ಆ ನಿತ್ಯ ಪೂಜೆಯಲ್ಲಿ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಂಡಾರವನ್ನು ವಾಪಸ್ ಕೊಡಬಾರ್ದು ಅಂತ ಹೊಸ ಧಾರ್ಮಿಕ ಪರಿಷತ್ತಿನ ಸದಸ್ಯರೆಲ್ಲ ಸೇರಿ ತೀರ್ಮಾನ ಮೊನ್ನೆ ಆದಂತ. ಇದು ಪಕ್ಷಾತೀತವಾಗಿ ಜನ ವಿರೋಧ ಮಾಡಬೇಕಾಗಿ. ನಾನು ರಾಜಕೀಯ ಹಿಂದುತ್ವ ಅಲ್ಲ, ಅದು ಆಗಬಾರ್ದು. ನಾನು ವ್ಯವಸ್ಥೆಯ ಬಗ್ಗೆ ನಾನು ಮಾತ್ರ ಮಾತಾಡ್ತೇನೆ, ಬೇರೆ ವಿಷಯ ವ್ಯವಸ್ಥೆಯ ಬಗ್ಗೆ ನಾನು ಮಾತಾಡ್ತೇನೆ, ಪ್ರತಿ ವ್ಯವಸ್ಥೆಯ ಬಗ್ಗೆ ನಾನು ಮಾತಾಡ್ತೇನೆ. ಒಬ್ಬ ದೈವಜ್ಞ ಪ್ರಶ್ನೆ ಇಟ್ಟು ಹೇಳ್ತಾನೆ, ಇದು ದೈವದ ಈ ಭಂಡಾರ ಎಲ್ಲ ದೇವಸ್ಥಾನದಲ್ಲಿ ಇಡಬೇಕು ಅಂತೇಳಿ. ನಾಳೆ ಯಾವುದೋ ಒಬ್ಬ ಕಳ್ಳತನ ಆಗ್ತದೆ, ಯಾರೋ ಒಬ್ಬನ ಹೆಸರು ಹೇಳ್ತಾರೆ, ಅದರಲ್ಲೂ ಕೂಡ ಸಮಸ್ಯೆ ಇದೆ. ತಾವೇ ಕಳ್ಳತನ ಮಾಡಿಸಿ ಯಾರೊಬ್ಬರ ಹೆಸರು ನೀಡುವಂಥ ಸಾಧ್ಯತೆ ಕೂಡ ಇದರಲ್ಲಿ ಹುನ್ನಾರ ನನ್ನ ಗಮನಕ್ಕೆ. ಶಾಲೆ ಕಲ್ಪನ பொண்ணுக்கு அத்தியாச்சார மல்த்தது பஞ்சனாலாயிர காரணாயின கேஸுக்கு ಸಂಬಂಧಪಟ್ಟದು ಇರುವಿರ್ ಆರೋಪಿలను ಬೆಳ್ತಂಗಡಿ ಪೊಲೀಸರು ಪತ್ತಿದರು. ಬಂಧನಾಯಿನ ಆರೋಪಿಲು ಕಾರ್ಲ ತಾಲೂಕುದ ರವೀಂದ್ರ ಬೊಕ್ಕ, ಬೆಳ್ತಂಗಡಿದ ಕೊಕ್ರಾಡಿದ ಯೋಗೇಶ್ ಪಣದು ತೆರೆದು ಬೈದನು. ಶಾಲೆ ಕಲ್ಪುನ ಪೊಣ್ಣನು ಅತ್ಯಾಚಾರ ಮಲ್ತದು ಬಂಜಿನಾಲು ಆಯರೆ ಕಾರಣ ಆಯ್ನ ಕೇಸುಗೆ ಸಂಬಂಧಪಟ್ಟದು ಈರ್ವೇರು ಆರೋಪಿಲಿನು ಬೆಳ್ತಂಗಡಿ ಪೊಲೀಸರು ಪತ್ತದಿರು. ಬಂಧನ ಆಯ್ನ ಆರೋಪಿಲು ಕಾರ್ಲ ತಾಲೂಕುದ ರವೀಂದ್ರ ಬುಕ್ಕ, ಬೆಳ್ತಂಗಡಿ ಕುಕ್ಕುರಡಿದ ಯೋಗೇಶ್ ಪಂಡದು ತೆರೆದು ಬೈದಿಂಡು. ಮುಕುಲು 10ನೇ ಕ್ಲಾಸ್ ಕಲ್ತೊಂದಿತ್ನ ಪೊಣ್ಣನು ಅತ್ಯಾಚಾರ ಮಲ್ತದು ಆಲು ಬಂಜಿನಾಲು ಆಯ್ನ ಬಗೆಟ್ಟು ದೂರು ಕೊರ್ನಂಚ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಪೋಕ್ಸೋ ಕಾಯ್ದೆದಂಚ ಕೇಸ್ ಪಾಡ್ದಿತ್ತಂಡು. ತನಿಖೆ ನಡಪಾಯಿನ ಪೊಲೀಸರು ಆರೋಪಿಲಿನು ಪತ್ತದಿರು. ಪುರಲ್ದ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನಡು ವಸ್ತ್ರ ಸಂಹಿತೆ ಜಾರಿ ಮಲ್ಪಡುಂದು ಕರಿನ ಏಪ್ರಿಲ್ ತಿಂಗಳಡು ವಿಶ್ವ ಹಿಂದೂ ಪರಿಷತ್ ಬೊಕ್ಕ ಬಜರಂಗ ದಳ ಬಂಟ್ವಾಳ ಪ್ರಖಂಡದ ಕಾರ್ಯಕರ್ತರು ಪಾದಯಾತ್ರೆ ನಡಪಾದು ಒತ್ತಾಯ ಮಲ್ತದಿತ್ತೇರು. ವಸ್ತ್ರ ನೀತಿ ಸಂಹಿತೆ ಜಾರಿ ಆವಂದಿ ನೀಡಿದವರ ಕೂಡ ಒತ್ತಾಯ ಮಲ್ತದ ಆಯ್ನಾತ್ ಬೇಗ ಜಾರಿ ಆವಡುಂದು ಬಂಟ್ವಾಳ ಪ್ರಖಂಡದ ನಿಲೆಟ್ಟು ಪುರಲ್ದ ಕ್ಷೇತ್ರಡು ವಸ್ತ್ರ ನೀತಿ ಸಂಹಿತೆದ ಬೋರ್ಡ್ ಪಾಡಿಯರು. ರಾಜ್ಯ ಕಳವನ್ನ ಕೇರಳದ ಸುರೂಥ ಮಹಾರಾಜಗ ಕೂಡ ರಾಜ್ಯ ಕೈ ಸೇರುನಂಚ ಮಲ್ತದು ರಾಜೆ ತನ್ನ ಕಿರೀಟನು ಶ್ರೀದೇವಿನ ತರೆಕದಿದು ರಾಜರಾಜೇಶ್ವರಿ ಪನ್ಪುನ ಮಲ್ಲ ಕೀರ್ತಿ ಪಡೆಯಿನ ಪುರಾಲ್ದ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನಡು
ವಸ್ತ್ರ ನೀತಿ ಸಂಹಿತೆ ಜಾರಿ ಆವಡೊಂದು ವಿಶ್ವ ಹಿಂದೂ ಪರಿಷತ್ ಬೊಕ್ಕ ಬಜರಂಗದಳ ಬಂಟ್ವಾಳ ಪ್ರಖಂಡದ ನಿಲೆಟ್ಟು ಕರಿನ ಏಪ್ರಿಲ್ ತಿಂಗಳು 3000 ಜನ ಕಾರ್ಯಕರ್ತರು ಪಾದಯಾತ್ರೆ ನಡಪಾದು ಭಿನ್ನಾಯ್ತೊಂದು ಓಲೆ ಕೊಡ್ತಿದ್ದರು. ಅಂಚಾದು ಆಯ್ನಾತ್ ಬೇಗ ವಸ್ತ್ರ ಸಂಹಿತೆ ಜಾರಿ ಆವಡೊಂದು ಬಂಟ್ವಾಳ ಪ್ರಖಂಡ ವತಿಡ್ದು ದೇವಸ್ಥಾನಡು ವಸ್ತ್ರ ಸಂಹಿತೆ ನೀತಿದ ಬೋರ್ಡು ಪಾಡಿಯರು. ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಪುತ್ತೂರು ಜಿಲ್ಲಾ ಸಂಚಾಲಕರು ಭರತ್ ಕುಂಡೇಲ್, ಜಿಲ್ಲಾ ಜತೆ ಸಂಚಾಲಕಿ ಗುರುರಾಜ್ ಬಂಟ್ವಾಳ, ಬಂಟ್ವಾಳ ಪ್ರಖಂಡ ಕಾರ್ಯಂತರ ಸುರೇಶ್ ಬೆಂಜನ ಪದವು, ಸಂಚಾಲಕಿ ಶಿವಪ್ರಸಾದ್ ತುಂಬೆ, ಸಂತೋಷ್ ಕೆ ಸರಪಾಡಿ, ದೀಪಕ್ ಬಂಟ್ವಾಳ, ಪ್ರಸಾದ್ ಬೆಂಜನ ಪದವು, ರತೀಶ್ ರಾಮಲ್ಕಟ್ಟೆ, ಪ್ರವೀಣ್ ಕುಂಟಾಲ್ ಪಲ್ಕೆ, ಅಶ್ವಥ್ ಪುಂಜಾಲ್ಕಟ್ಟೆ, ಹೊಳಲಿ ಖಂಡ ಸಮಿತಿ ಬುಕ ಘಟಕದ ಮುಖ್ಯಸ್ಥರು ಒಟ್ಟುಗೆದ್ದರು. ಕುಡ್ಲದ ಮಾಮಲ್ಲ ಕಂಪನಿಲೆಡು ಒಂಜಾದುಪ್ಪುನ ಎಂಆರ್ಪಿಎಲ್ ಸ್ಟಾರ್ಟ್ಅಪ್ ಕಂಪನಿ ಪೆಪ್ ಫ್ಯೂಯಲ್ಸ್ ದ ಒಟ್ಟುಗು ಹೊಸ ಒಪ್ಪಂದ ಒಂಜೆಕ್ ದಸ್ಕತ್ ಪಾಡ್ದನು. ಆ ಒಪ್ಪಂದದಂಚ ಎಂಆರ್ಪಿಎಲ್ ಉತ್ಪತ್ತಿ ಮಲ್ಪುನ ಡೀಸೆಲ್ನು ನನ್ನಮಿತ್ತು ಗಿರಾಕಿಲಿನ ಇಲ್ಲ ಬಾಕಿಲಿಗೆ ಎತ್ತಾಂಡು. ಕುಡ್ಲದ ಪುದರ್ಪೊಯಿ ಮಾಮಲ್ಲ ಕಂಪನಿಲೆಡು ಒಂಜಾದುಪ್ಪುನ ಪೆಟ್ರೋಲಿಯಂ ಕಂಪನಿ ಎಂಆರ್ಪಿಎಲ್ ಉತ್ಪತ್ತಿ ಮಲ್ಪುನ ಡೀಸೆಲ್ನು ನನ್ನ ಮಿತ್ತು ಇಲ್ಲ ಬಾಕಿಲಿಗೂ ಒದಗೌಂಡು. ಈ ಸೌಕರ್ಯಗದ್ದು ಸ್ಟಾರ್ಟ್ಅಪ್ ಕಂಪನಿ ಫ್ಯೂಯಲ್ಸ್ ದ ಒಟ್ಟುಗೂ ಮಹತ್ವದ ಒಪ್ಪಂದ ಮಲ್ತೊಂದು. ಈ ಸಂಸ್ಥೆ ಕೈಗಾರಿಕೆ ಬೊಕ್ಕ ಆಂತರಿಕ ವಾಣಿಜ್ಯ ಉತ್ತೇಜನ ಇಲಾಖೆಡ್ ರಿಜಿಸ್ಟರ್ ಆತಂಡು. ಒಪ್ಪಂದಗೂ ಸರಿಯಾದ ಡೀಸೆಲ್ನ ಎಂಆರ್ಪಿಎಲ್ ಹಿಡಿದು ದೆತ್ತೊಂದು ಗಿರಾಕಿಲಿನ ಇಲ್ಲ ಬಾಕಿಲಿಗೆ ತನ್ಕುಲಿನ ಗಾಡಿಡು ಎತ್ತಾವೆ. ಪೆಪ್ ಫ್ಯೂಯಲ್ ಆನ್ಲೈನ್ ವೇದಿಕೆ ಹಿಡ್ದಿಲ ಗಿರಾಕಿಲು ಡೀಸೆಲ್ ದೆತ್ತುನೊಲಿ. ಎಂಆರ್ಪಿಎಲ್ ದ ಮಾರ್ಕೆಟಿಂಗ್ ಡಿಜಿಎಂ ಸತ್ಯನಾರಾಯಣ ಹೆಚ್ಸಿ ಬೊಕ್ಕ ಪೆಪ್ ಕಂಪನಿದ ನಿರ್ದೇಶಕರು ಟಿ ಕೇಂದ್ರ ಕುಮಾರ್ ಒಪ್ಪಂದಗೂ ದಸ್ಕತ್ ಪಾಡ್ತಿರು. ಶ್ರೀ ಮಹಾದೇವ ಶಾಸ್ತಾರ ದೇವಸ್ಥಾನ ಕಾರಿಂಜ ಇಂಚ್ಲಪಾಡಿ ಕುಂಬ್ಳೆ ಸೀಮೆ ಮುಲ್ಪ ಗಾಂಧಿ ಜಯಂತಿದ ದಿನ ಶನಿವಾರ ಶ್ರೀ ಮಹಾದೇವ ಕ್ಷೇತ್ರದ ಯುವಕ ಮಂಡಲದ ನಿಲೆಟ್ಟು ಸಮಾಜದ ಉದ್ಧಾರಗಾದು ಸಾರ್ವಜನಿಕ ಮಹಾಶತರುದ್ರಾಭಿಷೇಕ ಅಟ್ಟಣೆ ಮಲ್ತಿದೆರು. ಸರ್ವೇರ್ಲ ಪಾಲ್ದೆತ್ತ ನುಡುಂದು ಯುವಕ ಮಂಡಲದ ಪ್ರಕಟಣೆಡು ತೆರಿಪಾದನು. ಇತ್ತೆ ಕುಡೋರ ಇನಿತ ಮಲ್ಲ ಸುದ್ದಿಲು. ಗ್ರಾಮ ಪಂಚಾಯತ್ ಬೊಕ್ಕ ನಗರ ಸ್ಥಳೀಯ ಸಂಸ್ಥೆಲಿನ ಸದಸ್ಯರಿಗೂ ಅಕ್ಟೋಬರ್ 4 ಬಂಟ್ವಾಳದ ಬಂಟೆರ್ನ ಭವನಡು ಇಲಾಖೆಲಿನ ಯೋಜನೆ ಬಗೆಟ್ಟು ಒಂದು ದಿನದ ಕಾರ್ಯಾಗಾರ ಕುಡ್ಲಡು ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿ. ಅಕ್ಟೋಬರ್ ಜನಪದ ಕಂಬಳ ಸುರುಮಲ್ಪ್ರೆ ಅವಕಾಶಗಾದ ಜಿಲ್ಲಾ ಕಂಬಳ ಸಮಿತಿಯದು ಒತ್ತಾಯ. ಜನಪ್ರತಿನಿಧಿಲಿನ ವಿಶೇಷ ಸಭೆ ನಡಪಾದ ಚರ್ಚೆ. ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ. ಗಂಗೊಳ್ಳಿ ಹಿಡ್ದು ಕೈಕಂಜಲಿನ ಕಂಡುನ ಬೊಕ್ಕ ಕಿರ್ಪುನೆಕ್ ಭಾರಿ ವಿರೋಧ. ಹಿಂದೂ ಜಾಗರಣ ವೇದಿಕೆ ಹಿಡ್ದು ಪೇಂಟೆ ಬಂದ್ ಮಲ್ತದು ಮಲ್ಲಮಟ್ಟದ ಪ್ರತಿಭಟನೆ. ಕುಡ್ಲಡು ಪತಂಜಲಿ ಯೋಗ ಸಮಿತಿದ ನಿಲೆಟ್ಟು ಧರ್ಮದ 200ನೇ ಯೋಗ ಶಿಬಿರ. ವಿಶ್ವವಿದ್ಯಾನಿಲಯ ಕಾಲೇಜು ಅಕ್ಷತಾ ರಾಜರ್ನ ಧರ್ಮಸ್ಥಳ ರತ್ನವರ್ಮ ಹೆಗ್ಗಡೆ ಪ್ರಶಸ್ತಿ ಗೆಂದಿನ ಬೇಲಿ ಬೊಕ್ಕ ಸಾಪೊದ ಕಣ್ಣು ನಾಟಕ ಬೂಕ್ಲೆನ ಲೋಕಾರ್ಪಣೆ. ಇಡೆಗು ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಡು ನನೆಲೆ ಇತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.